ಪಾಸ್ಕಾ ಗುರುವಾರ ಎಂದು ಕರೆಯಲಾಗುವ ಪವಿತ್ರ ಗುರುವಾರದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಚರ್ಚ್ಗಳಲ್ಲಿ ಧರ್ಮಗುರುಗಳು ಪಾದ ತೊಳೆಯುವ ಕಾರ್ಯ ಕೈಗೊಂಡರು. Cristo प्रसाद तुझ्या भावा-बहिणी मांडून आणि पवित्र सारखे मांडून घेऊन तुका दिल्ली पदवी सगळ्या मनात मुखार दवरून तुका खुशी आसा. क्रिस्त प्रसाद मांडचे मिसांव भोगभक्तीपणान आनी मानान करून तूं तयार आसाय. जी विद्यून सोपो उणो तुजे जिणेंत वर जायचें आनी क्रिस्ताच्या कश्टा मरणाची जिणी तुझे ते परसळाचे एक देखील क्रिस्तांव जिणी घेऊन तूं तयार आसाय. पवित्र हातांनी आज घेतली तुका नव्यान दिन वाचतो की आपल्या त्यास जेजो संगता त्यास जेजो बरे पवित्र आत्म्याच्या एकपणान सर्वोद्वेदार बापा सर्वंदनाने वैभव तुका ससनाच्या ससनार.
ನಗರದ ವಿವಿಧ ಕಡೆಗಳಲ್ಲಿ ಕ್ರೈಸ್ತರು ಗುರುವಾರದ ದಿನ ಯೇಸುವಿನ ಕೊನೆಯ ಭೋಜನವನ್ನು ಸ್ಮರಿಸಿದರು. ಚರ್ಚ್ಗಳಲ್ಲಿ ವಿಶೇಷ ಬಲಿಪೂಜೆಗಳು, ಪ್ರಾರ್ಥನಾ ವಿಧಿ ನಡೆಸಿ ಕೀರ್ತನೆಗಳನ್ನು ಹಾಡಲಾಯಿತು. ಬಲಿಪೂಜೆಯ ಮಧ್ಯದಲ್ಲಿ ಯಾಜಕರು ಸಾಂಕೇತಿಕವಾಗಿ 12 ಮಂದಿಯ ಪಾದ ತೊಳೆಯುವ ಸಮಾರಂಭ ನೆರವೇರಿಸಿದರು. ಬಳಿಕ ದಿನದ ಮಹತ್ವದ ಕುರಿತು ಪ್ರವಚನ ನೀಡಲಾಯಿತು. ಬಲಿಪೂಜೆಯ ಅಂತ್ಯದಲ್ಲಿ ಪರಮಪ್ರಸಾದದ ಆರಾಧನೆ ನಡೆಯಿತು. ಮಂಗಳೂರಿನ ರೊಸಾರಿಯೋ ಚರ್ಚ್ನಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಫಾದರ್ ಪೀಟರ್ ಪೌಲ್ ಸಲ್ದಾನ 12 ಮಂದಿಯ ಪಾದ ತೊಳೆಯುವ ಕಾರ್ಯ ನೆರವೇರಿಸಿದರು. ವಿಶೇಷ ಬಲಿಪೂಜೆಯನ್ನು ಅವರು ನೆರವೇರಿಸಿದರು. ಮಂಗಳೂರು ಕೆಥೋಲಿಕ್ ಧರ್ಮ ಪ್ರಾಂತ್ಯದ ರೊಸಾರಿಯೋ, ಕೆಥೆಡ್ರಲ್, ಮಿಲಾಗ್ರಿಸ್, ಬೆಂದೂರು, ತೋಕೂರು, ಕಾಸಿಯಾ, ವೆಲೆನ್ಷಿಯಾ, ಬಿಜೈ, ಉರುವ, ಅಶೋಕನಗರ, ಕುಲಶೇಖರ, ಬೋಂದೆಲ್ ಚರ್ಚ್ಗಳಲ್ಲಿ ಧರ್ಮಗುರುಗಳು ಪವಿತ್ರ ಗುರುವಾರದ ವಿಧಿಗಳನ್ನು ನೆರವೇರಿಸಿದರು. ಯೇಸು ಸ್ವಾಮಿ ಪ್ರಿಯರೇ, ಈ ಪ್ರಪಂಚದಿಂದ ತನ್ನ ತಂದೆಯ ಕಡೆ ಹೋಗುವ ಮೊದಲು ಈ ಕೊನೆಯ ಭೋಜನದ ಸಮಯದಲ್ಲಿ ಅನೇಕ ಉತ್ತಮ ನಿದರ್ಶನಗಳನ್ನು ತೋರಿಸಿ ತಾನು ತನ್ನ ಶಿಷ್ಯರನ್ನು ಎಷ್ಟು ಪ್ರೀತಿಸುತ್ತೇನೆ ಹಾಗೂ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಅದನ್ನು ಬಲಿದಾನ ಮಾಡುವಷ್ಟು ನಾನು ಪ್ರೀತಿಸ್ತೇನೆ ಅಂತ ಹೇಳಿ ನಮಗೆ ತಿಳಿಯಲು ಅವರ ಶಿಷ್ಯರ ಪಾದಗಳನ್ನು ತೊಳೆಯುವಂಥದ್ದು ಹಾಗೂ ಆ ಭೋಜನವನ್ನು ನೆರವೇರಿಸುವಾಗ ತನ್ನ ಶರೀರ ಮತ್ತು ರಕ್ತವನ್ನು ಕೂಡ ಅವರಿಗೆ ಅವರ ಜೀವನದ ನಿತ್ಯ ಜೀವದ ಒಂದು ಊಟವನ್ನಾಗಿ ಅವರಿಗೆ ಕೊಡ್ತಾ ಇದ್ದಾರೆ. ಈ ಉತ್ತಮ ಸಂಕೇತಗಳ ಮೂಲಕ ಯೇಸು ಸ್ವಾಮಿ ನಮ್ಮೊಡನೆ ಇದ್ದಾರೆ. ನಾವು ಪರಮಪ್ರಸಾದದ ಆಚರಣೆ ಅದರ ಅರ್ಥವನ್ನು ಇಂದು ಅರಿಯುತ್ತೇವೆ. ಅದರೊಡನೆ ನಾವು ಯೇಸು ಸ್ವಾಮಿ ಕಳಿಸಿಕೊಟ್ಟ ಒಂದು ಪಾಠ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಈ ಆದೇಶವನ್ನು ನಮಗೆ ಕೊಡ್ತಾರೆ. ಪರಮಪ್ರಸಾದದ ಆಚರಣೆ, ಅದರ ಸ್ಥಾಪನೆ ಹಾಗೂ ಈ ಹೊಸ ಆದೇಶ ಹಾಗೂ ಪವಿತ್ರ ಧರ್ಮಸಭೆಯಲ್ಲಿ ಇರುವ ಗುರುಗಳ ಈ ಪ್ರತಿಷ್ಠಾಪನೆ ಎಲ್ಲವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಈ ಒಂದು ದಿವಸ ನಮಗೆ ಅತಿ ಪವಿತ್ರವಾದ ದಿವಸ ಹಾಗೂ ಮುಂದಿನ ದಿವಸಗಳಿಗೆ ಒಂದು ದಾರಿಯನ್ನು ಮಾಡಿಕೊಡ್ತಾ ಇದೆ. ಯೇಸುವಿನ ಮರಣ ಮತ್ತು ಪುನರುತ್ಥಾನವನ್ನು ಇಂದಿನಿಂದ ನಾವು ತುಂಬ ಆಳವಾಗಿ ಧ್ಯಾನ ಮಾಡಲು ನಮಗೆ ಸಹಾಯಕವಾಗ್ತದೆ. ನಿಮಗೆಲ್ಲರಿಗೂ ಈ ಪವಿತ್ರ ದಿನದ ಶುಭಾಶಯಗಳನ್ನು ಕೋರ್ತೇನೆ. ಯೇಸುಕ್ರಿಸ್ತರು ಶಿಲುಬೆಯ ಮರಣವನ್ನಪ್ಪಿದ ದಿನದ ಸ್ಮರಣೆಯ ಅಂಗವಾಗಿ ಶುಭ ಶುಕ್ರವಾರವನ್ನು ಮಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಚರ್ಚ್ಗಳಲ್ಲಿ ಪ್ರಾರ್ಥನೆ, ಪ್ರವಚನ ಇರುತ್ತದೆ. ಬಲಿಪೂಜೆಗಳು ನಡೆಯುವುದಿಲ್ಲ. ಎಲ್ಲ ಚರ್ಚ್ಗಳಲ್ಲಿ ಬೆಳಿಗ್ಗೆಯಿಂದ ಯೇಸುಕ್ರಿಸ್ತರ ಶಿಲುಬೆಯ ಹಾದಿ ನಡೆಸಲಾಗುತ್ತದೆ. ಚರ್ಚುಗಳಲ್ಲಿ ಯೇಸುಕ್ರಿಸ್ತರ ಆರಾಧನೆ, ವಿಶೇಷ ಮೌನ ಪ್ರಾರ್ಥನೆ, ಮನೆಗಳಲ್ಲಿಯೂ ಮೌನ ಪ್ರಾರ್ಥನೆ ನಡೆಯುತ್ತದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.